ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ನಿರ್ಲಕ್ಷ್ಯ ಮಾಡಿ ಸಂಬಂಧ ಕೆಡುವ ರೀತಿಯಲ್ಲಿ ಕಾನೂನು ತರುತ್ತಿದೆ. ಇದು ದೇಶದಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದ ಒಕ್ಕೂಟ ವ್ಯವಸ್ಥೆಯನ್ನು ಹಾಳು ಮಾಡುವ ಕೆಲಸವಾಗುತ್ತಿದೆ. ಯುಪಿಎ ಸರ್ಕಾರದ ಆಡಳಿತಾವಧಿಯಲ್ಲಿ ಮನರೇಗಾ ಯೋಜನೆಯ ಮೂಲಕ 100 ದಿನಗಳ ಉದ್ಯೋಗ ಖಾತ್ರಿಯನ್ನು ಒದಗಿಸುವ ಜೊತೆಗೆ 90% ಅನುದಾನವನ್ನು ಒದಗಿಸುತ್ತಿತ್ತು. ಇದು ಅತ್ಯಂತ ಜನಪ್ರಿಯ ಯೋಜನೆಯಾಗಿ ರೂಪುಗೊಂಡಿದ್ದು, ಬಡ ಕಾರ್ಮಿಕರು, ಕೂಲಿ ಕಾರ್ಮಿಕರು ತಮ್ಮ ಮನೆ ನಿರ್ಮಾಣ, ತೋಡು ನಿರ್ಮಾಣದಂತಹ ಕಾರ್ಯಗಳಿಗೆ ಸಹಕಾರಿಯಾಗಿತ್ತು. ದೇಶಕ್ಕೆ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯದ ನೇತೃತ್ವ ವಹಿಸಿದ್ದ ಗಾಂಧಿ ಹೆಸರನ್ನು ಯೋಜನೆಗೆ ಇಡಲಾಗಿತ್ತು. ಇದೀಗ ಆ ಹೆಸರನ್ನ ತೆಗೆಯುವ ಕೆಲಸ ಖಂಡನೀಯ. ಮೋದಿಯವರು ಪ್ರಧಾನಿ ಆಗಬೇಕಿದ್ರೂ ಮಹಾತ್ಮ ಗಾಂಧಿಯ ನೆನಪು ತೆಗೆದೇ ಆಗಬೇಕಿತ್ತು. ಆದರೆ ಬಿಜೆಪಿ ಇದೀಗ ಸ್ವಾರ್ಥ ರಾಜಕಾರಣ ನಡೆಸುತ್ತಿದೆ. ಯಾವುದೇ ಕಾರಣಕ್ಕೂ ಮನರೇಗಾದ ಹೆಸರು ಬದಲಾವಣೆ ಮಾಡಬಾರದು ಎಂದು ಐವನ್ ಡಿಸೋಜಾ ಒತ್ತಾಯಿಸಿದರು. ಎಷ್ಟು ಬೇಗ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಆಗ್ತದೆ, ಅಷ್ಟೇ ವೇಗದಲ್ಲಿ ಗವರ್ನರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೈನು ಮಾಡ್ತಾರೆ. ಇನ್ನೆಷ್ಟು ಬಿಲ್ಗಳು, ಇಂಥ ಬಿಲ್ಗಳು ಬಾಕಿ ಇದೆ ಕೇಂದ್ರದಲ್ಲಿ. ರಾಜ್ಯ ಸರ್ಕಾರದ್ದು ಹೋಗಿದಂತ ಎಷ್ಟೋ ಬಿಲ್ಗಳು ದೇಶದ ರಾಷ್ಟ್ರಾಧ್ಯಕ್ಷರ ಬಾಕಿ ಇದ್ದಾವೆ. ಅದು ಸಿಗ್ನೇಚರ್ ಮಾಡಲಿಕ್ಕೆ ರಾಷ್ಟ್ರಾಧ್ಯಕ್ಷರಿಗೆ ಟೈಮ್ ಇಲ್ಲ. ಆದ್ರೆ ಇದು ಎಷ್ಟು ಬೇಗ, ಲೈಟ್ನಿಂಗ್ ಸ್ಪೀಡ್, ಮಿಂಚು ಬರ್ತಾರಲ್ಲ, ಮಿಂಚಿನ ಸ್ಪೀಡ್. ಯು ಹ್ಯಾವ್ ಟು ಎಕ್ಸ್ಪ್ಲೈನ್. ನೀವು ವಿವರಣೆ ಕೊಡಬೇಕು. 125 ದಿನ ಯಾಕಾಗಿ ಮಾಡಿದ್ರಿ? 60-40 ಯಾಕೆ ಮಾಡಿದ್ರಿ? ಗಾಂಧಿ ಹೆಸರು ಯಾಕೆ ತೆಗೆದ್ರಿ? ಮತ್ತು ರಾಮ್ಜಿ ಹೆಸರು ತರುವಂತ ಉದ್ದೇಶ ಏನಿತ್ತು? ರಾಮ್ಜಿ ಹೆಸರು ತರುವ ಉದ್ದೇಶ ಆದರೂ ಏನು? ಈ ಬಗ್ಗೆ ಯಾಕೆ ನೀವು ಈ ಹಿಂದೆ ಪಬ್ಲಿಕ್ ಡೊಮೈನ್ಗೆ ಈ ಬಿಲ್ ಅನ್ನು ಹಾಕಿಲ್ಲ? %40 ದುಡ್ಡು ರಾಜ್ಯ ಸರ್ಕಾರ ಕೊಡಬೇಕು ಅನ್ನುವುದಕ್ಕೆ ನೀವು ಸರ್ಕಾರಗಳ ಒಪ್ಪಿಗೆ ಪಡೆದಿದ್ದೀರಿ. ಕರ್ನಾಟಕ ವಿಧಾನ ಪರಿಷತ್ನ 157ನೇ ಅಧಿವೇಶನದಲ್ಲಿ 50 ಪ್ರಶ್ನೆಗಳನ್ನು ಕೇಳಿದ್ದು, ಸಂಬಂಧಪಟ್ಟ ಸಚಿವರಿಂದ ಉತ್ತರ ದೊರಕಿದೆ. ನಗರ ಪೊಲೀಸ್ ಕಮಿಷನರೇಟ್ ವಿಭಾಗದ ಪೊಲೀಸ್ ಠಾಣೆಗಳಲ್ಲಿ ಅಧಿಕಾರಿ ಸಿಬ್ಬಂದಿ ಕೊರತೆ ಬಗ್ಗೆ ಪ್ರಸ್ತಾಪಿಸಿದ್ದು, ಸಿಬ್ಬಂದಿ ಬಲ ಹೆಚ್ಚಿಸುವ ಪ್ರಸ್ತಾವನೆ ಪರಿಶೀಲನಾ ಹಂತದಲ್ಲಿರುವುದಾಗಿ ಡಾ ಜಿ ಪರಮೇಶ್ವರ್ ಅವರು ಉತ್ತರಿಸಿದ್ದಾರೆ ಎಂದರು. ಮುಖಂಡರಾದ ಶಶಿಧರ್ ಹೆಗ್ಡೆ, ಸತೀಶ್ ಬೆಂಗಲ್, ಭಾಸ್ಕರ್ ರಾವ್, ಇಮ್ರಾನ್ ಎಆರ್, ನೀತು ಡಿಸೋಜಾ, ಚಂದ್ರಹಾಸ್ ಪೂಜಾರಿ ಸುದ್ದಿಗೋಷ್ಠಿಯಲ್ಲಿದ್ದರು.